ಆಳ್ವ ಶಿಕ್ಷಣ ಪ್ರತಿಷ್ಠಾನದ ದತ್ತು ಶಿಕ್ಷಣ ಯೋಜನೆಯಲ್ಲಿ ಶಿಕ್ಷಣ ಮುಗಿಸಿರುವ 5 ವಿದ್ಯಾರ್ಥಿಗಳು ಇಂದು ಪ್ಯಾರಿಸ್ನಲ್ಲಿ ಆರಂಭಗೊಳ್ಳಲಿರುವ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. 4x400 ರಿಲೇಯಲ್ಲಿ ಪೂವಮ್ಮ ರಾಜು, ಸಂತೋಷ್ ಕುಮಾರ್ ತಮಿಳರಸನ್, ಸುಭಾ ವೆಂಕಟೇಶನ್ ಮತ್ತು ಮಿಜೋ ಚಾಕೋ ಕುರಿಯನ್ ಹಾಗೂ ಟ್ರಿಪಲ್ ಜಂಪ್ನಲ್ಲಿ ಪ್ರವೀಣ್ ಸಿ ಭಾಗವಹಿಸಲಿದ್ದಾರೆ. ಆಳ್ವ ಶಿಕ್ಷಣ ಪ್ರತಿಷ್ಠಾನ ಕ್ರೀಡಾಸಕ್ತಿಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿಕೊಂಡು ಬಂದಿದ್ದು, ಕ್ರೀಡಾ ಪ್ರತಿಭೆಗಳಿಗೆ ಉಚಿತ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿದ್ದರು. ತಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳ ಸಾಧನೆಗೆ ಆಳ್ವಾಸ್ ಪ್ರತಿಷ್ಠಾನದ ಡಾಕ್ಟರ್ ಮೋಹನ್ ಆಳ್ವ ಸಂತಸ ವ್ಯಕ್ತಪಡಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಪೂವಮ್ಮ ರಾಜು ಕರ್ನಾಟಕದ ಕೊಡಗು ಮೂಲದವರಾಗಿದ್ದು 2016 ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಸದಸ್ಯರಾಗಿದ್ದರು. ಸಂತೋಷ್ ತಮಿಳರಸನ್ ತಮಿಳುನಾಡಿನವರಾಗಿದ್ದು 2017 ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ 400 ಹರ್ಡಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಸುಭಾ ವೆಂಕಟೇಶನ್ ತಮಿಳುನಾಡಿನ ತಿರುಚಿರಾಪಲ್ಲಿ ಮೂಲದವರಾಗಿದ್ದು 2019 ಚಾಂಪಿಯನ್ಶಿಪ್ನಲ್ಲಿ 4x400 ರಿಲೇಯಲ್ಲಿ ಭಾರತೀಯ ಜರ್ಸಿಯನ್ನ ಧರಿಸಿದರು. ಪ್ರವೀಣ್ ಚಿತ್ರವೇಲ್ ಕೂಡ ತಮಿಳುನಾಡಿನವರಾಗಿದ್ದು ಟ್ರಿಪಲ್ ಜಂಪ್ನಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ರು. ಮಿಜೋ ಚಾಕೋ ಕುರಿಯನ್ ಕೇರಳ ಮೂಲದವರಾಗಿದ್ದು 2022 ಏಷ್ಯನ್ ಗೇಮ್ಸ್ನಲ್ಲಿ 4x400 ರಿಲೇ ತಂಡದ ಸದಸ್ಯರಾಗಿದ್ದರು.